ಅಂಕಣವಿಯಲ್ಲಿ ಇದೀಗ ನಮೋ ಫ್ರೆಂಡ್ಸ್ ಮಾಡಿದ ಅಂಕಣ ಪ್ರವೇಶ ಮಾಡಿದ್ದಾರೆ. ಎದುರಲ್ಲಿ NFC ಕಂಚಿಲ ದೇವಕರ್ಮ. ಎಸ್, ಈ ಅಂಕಣದಲ್ಲಿ ಪದ್ಯ ಸಂಖ್ಯೆ 7 ನಮೋ ಆಗಮನವಾಗಿದೆ. ಇದು ನಮೋನ ಬಂದಂತಹ ತಂಡ ಮಾಡಿದ ಎಸ್ ನಮ್ಮ ಸಹಕ್ರೈ ಮಾಡಿದ ಅವರ ತಂಡ ಒತ್ತಣ್ಣನ ತಂಡ ಆಗಮನವಾಗ್ತಾ ಇದೆ. ಸೊ ಪ್ರಾಯಶಃ ಈ ಪಂದ್ಯಾವಳಿಯಲ್ಲಿ ಪ್ರಶಸ್ತಿ ಸುತ್ತಿಗೆ ಏರುವಂತಹ ಆ ತಂಡಗಳ ಪ್ರಾಯಶಃ ಸೆಟ್ ಮಾಡಲಾಗಿದೆ. ಸಹಕ್ರೈ ಆ ತಂಡ ಇದೀಗ ಅಂಕಣವನ್ನ ಕಂಡುಕೊಂಡಿದೆ. ವಿರುದ್ಧವಾಗಿ NFC ಕಂಚಿಲ ಆಗಮನವಾಗಿದೆ. ಇದು ಎ ಅಂಕಣದಲ್ಲಿ ಮುಂದಿನ ಪಂದ್ಯ ಶಿವಾಜಿ ಪೆರ್ಕೋಟು ಶಿರ್ಲಾ ವರ್ಸಸ್ ಬೇಲೂರು. ಆ ಪಂದ್ಯದ ಬಳಿಕ PUC ಫೈನಲ್. ನಾರ್ಷಾ ಮತ್ತು ಶಕ್ತಿಯ ನಡುವೆ ಶಕ್ತಿ ಪರೀಕ್ಷೆ ಆಗ್ತಾ ಇದೆ. ರೈಡರ್ಗಳ ಮೇಲಾಟ ಆರಂಭದಲ್ಲಿ ಕಾಣಬಹುದು. 2-1ರಲ್ಲಿ ಶಕ್ತಿ, 2-1ರಲ್ಲಿ ಶಕ್ತಿ. ದಾಳಿ ಮುಂದುವರಿದಾಗ ಶಕ್ತಿಯ ಕಡೆಯಿಂದ ಒಂದು ಕಡೆ ಅನುಭವಸ್ಥ ಕಬಡ್ಡಿ ಮತ್ತು ಬಶೀರ್ ಅವರು ನಾರ್ಷಾ ಕಾಲೇಜ್ ತಂಡದ ತರಬೇತುದಾರರಾದ್ರೆ, ರಾಷ್ಟ್ರೀಯ ಕಬಡ್ಡಿ ಪ್ರತಿಭೆ ಆಕಾಶ್ ಶೆಟ್ಟಿ ಶಕ್ತಿಯ ತರಬೇತುದಾರರು. ಆಕಾಶ್ ಶೆಟ್ಟಿ ಒಂದು ಬಳಿಕ ಡಿಸೆಂಬರ್ 31ನೇ ತಾರೀಕು ಜೂನಿಯರ್ ಪ್ರೊ ಕಬಡ್ಡಿಯನ್ನ ಉಳ್ಳಾಳದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಜನವರಿ 1ನೇ ತಾರೀಕು 2001ರ ಬಳಿಕ ಜನಿಸಿದಂತಹ ಪ್ರತಿಯೊಬ್ಬ ಆಟಗಾರರಿಗೆ ಅವಕಾಶ ಇದೆ. ಆಹಾ, ಶಕ್ತಿಯ ಕಾಂಬಿನೇಷನ್ ಡಿಫೆಂಡರ್ಸ್ ನಡುವೆ ಹೊಂದಾಣಿಕೆ. 4-1 ಅಂಕಣವಿಯಲ್ಲಿ ಇದೀಗ ಪಂದ್ಯದ ಪ್ರಾರಂಭವಾಗಿದೆ. ನಮೋ ಫ್ರೆಂಡ್ಸ್ ಮಾಡಿದ ವಿರುದ್ಧವಾಗಿ NFC ಕಂಚಿಲ. ಬಾಳಿಲ ಪರವಾಗಿ ಪ್ರಥಮ ದಾಳಿಯಲ್ಲಿ ಬೋನಸ್+1 ಯಶಸ್ವಿ ದಾಳಿ, 2 ಅಂಕದ ಸೇರ್ಪಡೆ. ಈ ಅಂಕಣದಲ್ಲಿ ಮೊದಲ ಪಂದ್ಯಕ್ಕಾಗಿ ಕರೆಯನ್ನು ಕೊಟ್ಟಾಗಿದೆ. ದಯವಿಟ್ಟು ಗಮನಿಸಿ, ಶಿವಾಜಿ ಪೆರ್ಕೋಟು ಮತ್ತು ಶಿರ್ಲಾ ವರ್ಸಸ್ ಬೇಲೂರು. ಈ ಅಂಕಣದಲ್ಲಿ ಮೊದಲ ಪಂದ್ಯ. ಅದೇ ಬೇಕಾದ ಈ ಅಂಕಣಕ್ಕೆ ಕರೆಯನ್ನ ಕೊಡ್ತಾ ಇದ್ದಾರೆ ಸತ್ಯದೇವನ ಗಣಪಾಲೆ ಫ್ರೆಂಡ್ಸ್ ಕೋಲಾರ ಬುಲ್ಗಿ. ಈ ಅಂಕಣದಲ್ಲಿ ಸತ್ಯದೇವನ ಗಣಪಾಲೆ ಫ್ರೆಂಡ್ಸ್ ಕೋಲಾರ ಬುಲ್ಗಿ. ಈ ಅಂಕಣದಲ್ಲಿ ಶಿವಾಜಿ ಪೆರ್ಕೋಟು ಶಿರ್ಲಾ ವರ್ಸಸ್ ಬೇಲೂರು. ನಮೋ ಬಾಳಿಲದ ಸಮನ್ವಯದ ಮಾಲಕತ್ವದ ತಂಡ ನಮೋ ಬಾಳಿನ ಅಂಕಪಟ್ಟಿಯಲ್ಲಿ 2-2 ಸಮಬಲದಲ್ಲಿದೆ. ಕಂಚಿಲದ ದಾಳಿಗಾರ ಪಾಲ್ತಿಲ ಅಂಕಣದಲ್ಲಿ ಸಮಬಲದೊಂದಿಗೆ ಪಂದ್ಯಾಟ ಸಾಗಿ ಬರ್ತಾ ಇದೆ. 2-2 ಸಮಬಲ.
ನಮೂದು ಮಾಡಿದ ಸಮಕಾಲೀನದಲ್ಲಿ ಪಂದ್ಯಾಟ ಸಾಗಿ ಬಂದಾಗಿದೆ 3-3. ಈ ನಡುವೆ ಅಂಕಗಳ ಕಡೆ ಗಮನ ಕೊಟ್ಟಲ್ಲಿ 6-2 ಶಕ್ತಿ 6-2 ಶಕ್ತಿ ಮ್ಯಾಂಗ್ಳೂರ್ lead by 4 points. ಈ ಪಂದ್ಯದ ತರುವಾಯ ಈ ಅಂಕಣದಲ್ಲಿ ನಡೆಯಬೇಕಾದಂತಹ ಸ್ಪರ್ಧೆ ಶಿವಾಜಿ ಕಂಪೌಂಡ್ ಮತ್ತು ಶ್ರೀಲಾ ಬ್ರದರ್ಸ್ ಬೇಲೂರು ಮೈದಾನದಿಂದ ಬಹಳಷ್ಟು ದೂರ ಇರತಕ್ಕಂತಹ ಕೆಜಿ ತಂಡಗಳು ಗಮನವನ್ನು ಹರಿಸುವಂತೆ ನಿರಂತರವಾಗಿ ಪಂದ್ಯಕ್ಕೆ 10 ನಿಮಿಷ ಮೊದಲಾದರೆ पीछे नहीं देखा परिणाम एक टैकल हुआ है 7-2 थर्ड राउंड. ಇನ್ನಡಿದ ಸೂಪರ್ ಟೈಗರ್ ಆನ್ ಆಗಿದೆ ಬಹಳಷ್ಟು ಗಹನವಾದಂತಹ ದಾಳಿ ಮತ್ತೆ ಒಂದು ಅಂಕ ಶಕ್ತಿಗೆ 8-2 8-2ರಲ್ಲಿ 9ನೇ ಅಂಕ 9-2 9-2 ಎಂಎಫ್ಸಿ ಕಲ್ಚಿಲದ ಪರವಾಗಿ ಸಮರ್ಥಿಸುತ್ತಾರೆ. ಕೆಲವಿ ಈ ಮೂಲಕ ಆಲ್ ಔಟ್ ಆಗುವ ಸನಿಹದಲ್ಲಿ ನಾರ್ಶಾ ಆಲ್ ಔಟ್ ಆಗಿದೆ 12 ಕಲ್ಚಿಲದ ಪರವಾಗಿ 12 ಶಕ್ತಿಯ ಶಕ್ತಿ ಪ್ರದರ್ಶನವನ್ನ ನೀವು ಕಾಣಬಹುದಾಗಿದೆ. ಫೈನಲ್ಗೆ ಈಗ ತಾನೇ ಎಸ್ಡಿಎಂ ಉಜಿರೆ ತಂಡ ತಲುಪಿದೆ. ಐಸಿಯಲ್ಲಿ ಮತ್ತೆ ಕುತೂಹಲದ ಪಂದ್ಯಾಟ 4-4 ಸಮಬಲದೊಂದಿಗೆ ಸಾಗಿ ಬರ್ತಾ ಇದೆ. ಒಟ್ಟೊಟ್ಟಿಗೆ 3 excellent attempt by the player of Narsha. ದಾಳಿಯಲ್ಲಿ ಹಿತೇಶ್ ಶಕ್ತಿ ಕಾಲೇಜ್ ಮಂಗಳೂರಿನ ಉದ್ದನೆಯ ಹಿತೇಶ ಅಂಕಣ ಬಿಯಲ್ಲಿ ಮತ್ತೆ 5-5 ಸಮಬಲದ ಹೋರಾಟ. ಪ್ರಾಯಶಃ ತುಜಾಲಗಟ್ಟೆಯ ಕಬಡ್ಡಿಯ ಸಂದರ್ಭದಲ್ಲಿ ತಮಿಳುನಾಡಿನ ಆಟಗಾರ ಅರ್ಥ ಭಾಗ ತುಜಾಲಗಟ್ಟೆಯಿರುತ್ತಾರೆ. ಕಳೆದ ವರ್ಷದಿಂದ ಹರಿಯಾಣ ಕೂಡ ಇಲ್ಲಿಗೆ ತಲುಪಿದೆ. ಪದ್ಯ ಶಕ್ತಿಯ ಭದ್ರತನಗಳಲ್ಲಿ ಯಶಸ್ವಿನ ದಾಳಿ ನಾರ್ಶಾ ಕಾಲೇಜ್. ಮಿಂಚಿನ ದಾಳಿ 2 ಅಂಕದ ಸಂಪಾದನೆ 7-5. ನಮೋ ಫ್ರೆಂಡ್ಸ್ ಬಾಳಿನ ಮುನ್ನಡೆಯಲ್ಲಿ ಕ್ರೀಡಾಂಗಣ. ಇಲ್ಲಿ ಶಕ್ತಿ ಏಕಮುಖಿ ಸ್ಥಿತಿಯಲ್ಲಿ ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ ಪಂದ್ಯ 13 ಹಲೋ